ಸಲ್ಮೆಲು ನಮ್ಮ ಕುಡ್ಲಾತುಲು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಭಾರತ ದೇಶದ ಹೊಸ ಮುಖ್ಯ ನ್ಯಾಯಾಧೀಶರಾದ ಬಿ.ಆರ್. ಗವಾಯಿ ಬುಧವಾರ ಅಧಿಕಾರದೆ ತೊಂದಿರು. ರಾಷ್ಟ್ರಪತಿ ಭವನಡು ನಡತಿನ ಲೇಸ್ಡ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅರೆಕ್ ಪ್ರತಿಜ್ಞೆ ಮಲ್ಪಾಯರು. ಸುಪ್ರೀಂ ಕೋರ್ಟ್ದ 52ನೇ ಮುಖ್ಯ ನ್ಯಾಯಾಧೀಶರಾದ ಬಿ.ಆರ್. ಗವಾಯಿ ಬುಧವಾರ ರಾಷ್ಟ್ರಪತಿ ಭವನಡು ಪ್ರತಿಜ್ಞೆ ಮಲ್ತಿರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅರೆಕ್ ಪ್ರತಿಜ್ಞೆ ಮಲ್ಪಾಯರು. ಹಿಂದಿ ಭಾಷೆಡ್ ಆರು ಪ್ರಮಾಣ ಮಲ್ತಿರು. ಬರ್ಪುನ ನವೆಂಬರ್ 23 ಮುಟ್ಟ ಅರಿನ ಅಧಿಕಾರ ಒಪ್ಪುಡು. ಕೆ.ಜಿ. ಬಾಲಕೃಷ್ಣನ್ ಮುಖ್ಯ ನ್ಯಾಯಾಧೀಶರಾಯಿ ಬುಕ್ಕ ಗವಾಯಿ ಮುಖ್ಯ ಸ್ಥಾನ ಏರ್ನ ದಲಿತ ಸಮುದಾಯದಾರ ಆದುಲ್ಲೇರು. ಈತನಟ್ಟ ಮುಖ್ಯ ನ್ಯಾಯಾಧೀಶರಾದಿತ್ತನ ಸಂಜೀವ ಖನ್ನಾರನ ಅಧಿಕಾರ ಅಂಗಾರೆ ಅಕೇರಿ ಆದಿತ್ತಲು ಸಾರತ ಉರ್ಮನುತ ಅಜ್ಬೆತ್ತ ನವೆಂಬರ್ 24 ಪುಟ್ಟು ದಿನಂಚಿತನ ಭೂಷಣ್ ರಾಮಕೃಷ್ಣ ಗವಾಯಿ 1985 ವಕೀಲರಾಯರು. ಸಾರತ್ತ ಒರ್ಮನುತ್ತ 87 ಸಾರತ್ತ ಒರ್ಮನುತ್ತ ಸೊನ್ಪ ಮುಟ್ಟ ಬೊಂಬಾಯಿ ಹೈಕೋರ್ಟ್ ಸಾರತ್ತ ಒರ್ಮನುತ್ತ ಸೊನ್ಪದೆಡ್ದು ಬೊಕ್ಕ ನಾಗ್ಪುರ ಪೀಠುಡು ವಕೀಲರಾದ ಸೇವೆ ಸಂದಾಯನ 2003 ನವೆಂಬರ್ ಬೊಂಬಾಯಿ ಹೈಕೋರ್ಟ್ದ ಹೆಚ್ಚಿಗೆ ನ್ಯಾಯಾಧೀಶರಾದ 2005 ಖಾಯಂ ನ್ಯಾಯಾಧೀಶರಾಯರು. 2013 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಅಧಿಕಾರದೆ ತೊಂಡರು. ಬಿ.ಆರ್. ಗವಾಯಿ ಆರ್.ಎಸ್. ಗವಾಯಿರನ್ನ ಮಗೆ ಆದುಲ್ಲೆರು. ಆರ್.ಎಸ್. ಗವಾಯಿ ಬೇತೆ ಬೇತೆ ರಾಜ್ಯಲಿನ ರಾಜ್ಯಪಾಲರಾದ ಕರ್ತವ್ಯ ಮಲ್ತಿದ್ದರು. ಸಿಂಧೂರ ಕಾರ್ಯಾಚರಣೆಡು ಭಾರತೀಯ ಸೈನಿಕರನ್ನ ಸಾಸುಕು ಮೆಚ್ಚುಗೆ ತೆರಪಾದ ಸಲ್ಮೆ ಸಂಧಾವನಾ ಕಾರ್ಯಕ್ರಮ ನೆಟ್ಟೆ ವಿಶ್ವವಿದ್ಯಾನಿಲಯದ ನಿಲೆಟ್ಟು ದೇರ್ಲಕಟ್ಟೆದ ಕ್ಷೇಮ ಆಸ್ಪತ್ರೆ ಕ್ಯಾಂಪಸ್ದ ಗ್ಲಾಸ್ ಹೌಸ್ಡು ಅಂಗಾರೆ ನಡೆತಂಡು. ಪಾಕಿಸ್ತಾನದ ಉಗ್ರಗಾಮಿಲು ಕಾಶ್ಮೀರದ ಪೆಹಲ್ಗಾಮಡು ನಡಪಾಯಿನ ಕಾರ್ಯಾಚರಣೆಗೆ ಪಗೆಬೂಟಿನ ಸಿಂಧೂರ ಕಾರ್ಯಾಚರಣೆಡು ಭಾರತದ ಸೈನಿಕರ ತೋಚಾಯಿನ ಸಾಸುಗು ಮೆಚ್ಚುಗೆ ತೋಚಾದ ಸಲ್ಮೆ ಸಂಧಾವನಾ ಕಾರ್ಯಕ್ರಮವನ್ನು ನೆಟ್ಟೆ ವಿವಿ ನಡಪಾದಂಡು. ದೇರ್ಲಕಟ್ಟೆದ ಕ್ಷೇಮ ಆಸ್ಪತ್ರೆ ಕ್ಯಾಂಪಸ್ದ ಗ್ಲೌಸ್ ಹೌಸ್ಡು ಅಂಗಾರೆ ನಡಪಾಯಿನ ಕಾರ್ಯಕ್ರಮಟ್ಟು ನೆಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ಎನ್ ವಿನಯ್ ಹೆಗಡೆ ಪಾತಿರ್ತ್ ಭಾರತ ಸೇವೆದ ಪುರುಂಬಾಟದ ಸಾಸ ಶತ್ರು ರಾಷ್ಟ್ರಗೂ ಸರಿಯಾಯಿನ ಪಾಠ ಕಲ್ಪಾದನು. ಜನಕ್ಲೆನ ಬೆರಿಸಾ ಇಜ್ಜಂದೆ ಒವ್ವೆ ಸೈನಿಕ ಪಟ್ಲಮು ಗೆಲ್ಮೆ ಸಾಧಿಸ್ಯಾರೆ ಸಾಧ್ಯ ಇಜ್ಜೆ. ಭೂಸೇನೆ ನೌಕಾಸೇನೆ ವಾಯುಸೇನೆ ಬೊಕ್ಕ ಬೇತೆ ಅರೆ ಮಿಲಿಟರಿ ಪಟ್ಲಮುಲು ನಮ್ಮ ದೇಶದ ರಕ್ಷಣೆಗಾದ ಬೆನೊಂದಿತ್ತದು. ಅಕ್ಲೆನ ಸೇವೆಗೆ ಮರ್ಯಾದೆ ಬೊಕ್ಕ ಬೆರಿಸಾಯ ಕೊರ್ತು ಅಕ್ಲೆನ ಒಟ್ಟುಗು ಉಂತುನವು ಪ್ರತಿಯೋರಿನ ಕರ್ತವ್ಯ ಆದುಂಡೊಂದು ವಿನಯ್ ಹೆಗಡೆ ಪಂಡೆರು. ಜತೆ ಕುಲಾಧಿಪತಿ ಪ್ರೊಫೆಸರ್ ಡಾ ಎಂ ಚಂದ್ರಂ ಶೆಟ್ಟಿ, ರಿಜಿಸ್ಟ್ರಾರ್ ಡಾ ಹರ್ಷ ಹಾಲಹಳ್ಳಿ, ಕ್ಷೇಮದ ಡೀನ್ ಡಾ ಸಂದೀಪ್ ರೈ, ಡಾ ಜಯಪ್ರಕಾಶ್ ಶೆಟ್ಟಿ, ದೊಂಬುದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ, ನಿಟ್ಟೆ ವಿವಿಧ ಅಧಿಕಾರಿ ಪ್ರಸನ್ನ ಹೆಗಡೆ, ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯದ ಡೀನ್ ಡಾ ಮಿತ್ರ ಎನ್ ಹೆಗಡೆ ಕಾರ್ಯಕ್ರಮಟ್ಟು ಪಾಲ್ದೆ ತುಂಡಿರು. Today, as we witness a moment of peace following the ceasefire between India and Pakistan, it is only fitting that we pause to salute the true sentinels of our nation, our armed forces. These brave men and women have stood steadfast at the borders, enduring hardships, separation from their families, and the ever-present shadow of danger, all in service of the motherland. Ladies and gentlemen, their courage, discipline, and unwavering commitment are what uphold our sovereignty and allow us to hope for a future built on dialogue and understanding. This ceasefire, dear friends, brings a glimmer of hope, but let's not forget that peace is often secured by those willing to fight for it. It is rightly said that tough times never last, but tough people do. And India and all our countrymen have always stood testament to this eternal reality. It is also an occasion to express the loyalty and dedication of the citizens of our country who have stood steadfast with our nation and the armed forces. It must be said that without the support of the citizens, no armed forces can ever be successful in any endeavor to defend the nation.
Operation Sindoor was a result of the barbaric activity that took place on the 22nd of April 2025. From what I can gather, the operation was focused, it was measured, and it was non-escalatory. Despite cessation of offensive action, the armed forces continue to be on high alert. Then I also remember 1971 when the Indian Army got the liberation of Bangladesh. Multiple times I remember the sacrifices made by the Indian Army, Navy and the Air Force. This particular war was very special because we all thought with China on one side, maybe Turkey on the other side, and India standing alone. We all believed we'll have a very difficult time. Some of us who have been following Indian history, we never thought the war would get over so quickly. The sacrifices made by the army people, the naval people, the Air Force people is something to be wondered. And I personally feel the sacrifices made by all the three wings of the Indian Army must be appreciated. I, for one, I believe country has made us proud. जय हे भारत भाग्य विधाता विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जय हे जय हे जय 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 हे ಉಳ್ಳಾಲದ ಆಮ್ಲಬುಗೇರು ಗ್ರಾಮದ 150 ಎಕರೆ ಜಾಗೆನೆ ಜಾಗೆದ ಧನಿಕಲು ಸ್ವಾಧೀನ ಮಲ್ತೊನ್ನ ಪಂಚಾಯತ್ ಕಟ್ಟಿದ ಮಾರ್ಗವನ್ನು ಕರ್ತದನೆಕ್ ಇರೋದ ತೋಜಾದ್ ಆಮ್ಲಬುಗೇರು ಗ್ರಾಮದ ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ನಾಟೆಕಲ್ಲಡು ಪ್ರತಿಭಟನೆ ನಡೆಪಾಂಡೆ. ಉಳ್ಳಾಲ ತಾಲೂಕು ಆಮ್ಲಮುಗೇರು ಗ್ರಾಮದ 150 ಎಕರೆ ಜಾಗಿಲಿನ ಜಾಗೆದ ಯಜಮಾನಿರು ಸ್ವಾಧೀನ ಮಲ್ತೊನ್ನಿಗೆ ಎದುರಾದು ಪಂಚಾಯತ್ ಹಿಡಿದು ಕಟ್ಟಿದ್ನ 1,40,00,000 ರೂಪಾಯಿ ಖರ್ಚಿದ ಮಾರ್ಗನು ಕಡ್ತು ಪಾಡ್ನ ಬುಕ್ಕ ಸರ್ಕಾರಿ ಜಾಗಿಲಿನ ಉಲಾಯ್ ಪಾಡ್ದು ನೆಕ್ ಇರೋದ ತೋಜಾದು ಆಮ್ಲಮುಗೇರು ಗ್ರಾಮದ ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ದುಂಬಾಳ್ತಿಡು ನಾಟೆಕಲ್ಲದ ಉಳ್ಳಾಲ ತಾಲೂಕು ಆಫೀಸ್ ಎದುರು ಧರಣಿ ಸತ್ಯಾಗ್ರಹ ನಡೆಪಾಂಡು. ಸಿಪಿಐಎಂ ಉಳ್ಳಾಲ ವಲಯ ಕಾರ್ಯಂತಿರು ಸುನಿಲ್ ಕುಮಾರ್ ಬಜಾಲ್ ಪ್ರತಿಭಟನೆ ಉದ್ದೇಶಿಸಿದ್ದು ಪಾತಿರಿಯರು. ಧರಣಿ ಜಾಗೆಗೆ ಬತ್ತಿನ ತಹಶೀಲ್ದಾರ್ ಮಾರ್ಗ ಕಡ್ತುಪಾಡ್ನ ಮಾರ್ಗದ ಕೆಲಸವನ್ನು ತುರ್ತು ಉಂತಾವಡು ಬೊಕ್ಕ ಮೇ 30 ತಾನು ಇತ್ತದು ಸಮಾಲೋಚನಾ ಸಭೆ ಲೆಪ್ಪೊಡೊಂದು ಭರವಸೆ ಕೊರಿಯರು. ಸಿಪಿಐಎಂ ಜಿಲ್ಲಾ ಕಾರ್ಯಂತರಣ ಮಂಡಳಿ ಸದಸ್ಯರು ಸುಕುಮಾರ್ ತೊಕ್ಕೊಟ್ಟು, ಪಕ್ಷದ ಜಿಲ್ಲಾ ನಾಯಕರು ರಫೀಕ್ ಹರೇಕಳ, ಜಯಂತ್ ನಾಯ್ಕ್, ಶೇಖರ್ ಕುಂದರ್, ಸುಂದರ್ ಕುಂಪಲ, ಡಿವೈಎಫ್ಐ ಜಿಲ್ಲಾ ನಾಯಕರು ರಿಜ್ವಾನ್ ಹರೇಕಳ, ರಜಾಕ್ ಮೊಂಟೆಪದವು, ರಜಾಕ್ ಮುಡಿಪು ಧರಣಿ ಸತ್ಯಾಗ್ರಹ ಹೊಟ್ಟಿದ್ದಾರೆ. ನಮ್ಗೆ ಈಗ ಇಷ್ಟೇ ಕೇಳುವಂಥದ್ದು, ನಮ್ಗೆ ನೀವು ಮನವಿ ಕೊಟ್ಟು ಸಾಕಾಗಿದೆ. ಅದಕ್ಕೆ ನಮ್ಗೆ ಹೇಳುದು ಅಲ್ಲಿ ಕೆಲಸವನ್ನ ನಿಲ್ಲಿಸಿ ಈ ಸದ್ಯಕ್ಕೆ, ಮತ್ತೆ ಮೀಟಿಂಗ್ ಡೇಟ್ ಫಿಕ್ಸ್ ಅಷ್ಟೇ. ನಾವು ನಿಮ್ಗೆ ಗೌರವ ಕೊಟ್ಟು ನಮ್ಗೆ ತುಂಬಾ ವಿಷಯ ಮಾತಾಡ್ಲಿಕ್ಕೆ ಇದೆ, ಅದನ್ನ ನಾವು ಇಲ್ಲಿ ಮಾತಾಡೋದು ಬೇಡ. ನಿಮ್ಮ ಸಮಕ್ಷಮದಲ್ಲಿ ಮೀಟಿಂಗ್ ಮಾಡಿ ಫೋನ್ ಮಾಡಿದಕ್ಕೆ ನಾನು ಇಮಿಡಿಯೇಟ್ ಅದಕ್ಕೆ ಬಂದೆ. ಕೋರ್ಟಲ್ಲಿ ಬೇಗ ಮುಗಿಸಿ ಜೈಲಲ್ಲಿ ಮುಗಿಸಿ ನಾನು ಬೇಗ ಬಂದಿದ್ದೀನಿ. ನೀವು ಧರಣಿ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು, ಮನವಿ ಕೊಟ್ಟಿಲ್ಲ ಅಂತ. ಹಾಗಾಗಿ ಈಗ ನೀವು ಹೇಳಿರೋದ್ರ ಪ್ರಕಾರ ನಾನು ನಿಮ್ಮ 1.1 ನೀವು ಹೇಳಿರೋ ಇದರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ
ಒಂದು ಕೆಲಸ ಕೆಲಸ ಅಷ್ಟೇ, ಎರಡು. ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿದಿರಿ. 30ನೇ ತಾರೀಕು ಒಂದು 11 ಗಂಟೆಗೆ ಒಂದು ಡೇಟ್ ಇದು ಮಾಡೋಣ. ಅಲ್ಲ ಈಗ ಇಮಿಡಿಯೇಟ್ ಮತ್ತೆ ಮಾಹಿತಿ ತೆಗೀರಿ. ಈಗ ಈಗ ನಿಲ್ಲಿಸಬೇಕು. ಮಾಹಿತಿ ತೆಗೀರಿ. ನೀವು ಮತ್ತೆ ಎಂಕ್ವೈರಿ ಮಾಡಿ ಅಲ್ಲ, ಸರ್. ಮತ್ತೆ ಎಂಕ್ವೈರಿ ಮಾಡಿ. ನೀವು ಇಷ್ಟೇ ಹೇಳಿ ಕೆಲಸ ನಿಲ್ಲಿಸಿ ಮತ್ತೆ ಮಾತಾಡುವ ಅಂತ ಹೇಳಿ ಅಷ್ಟೇ ಮಾಡಿ. ಓಕೆ, ಕೆಲಸ ನಿಲ್ಲಿಸಿ ಸರ್. ಕೆಲಸ ಅಷ್ಟೇ ನಿಲ್ಲಿಸಬೇಕು. ಎಂಕ್ವೈರಿ ಎಲ್ಲ ಮತ್ತೆ ಮಾಡಿ. ಅವರದ್ದಾದ್ರೆ ತೆಗೀರಿ. ಕರೆಕ್ಟ್. ಅಂಬ್ಲಮೊಗರು ಗ್ರಾಮದ 106 ಎಕರೆ ಭೂಮಿಗಳನ್ನ ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಜನಸಾಮಾನ್ಯರ ಕೈಯಿಂದ ಮತ್ತೆ ರೈತರ ಕೈಯಿಂದ ಕೈವಶ ಮಾಡಿಕೊಂಡು ಇವತ್ತು ನವ ಭೂಮಾಲಕ ವರ್ಗ ಅಲ್ಲಿ ಸೃಷ್ಟಿಯಾಗಿದೆ. ಪ್ರಶ್ನೆ ಈ ಬಗ್ಗೆ ನಾವು ಗ್ರಾಮಸ್ಥರು ಹೋಗಿ ಪಂಚಾಯತ್ನಲ್ಲಿ ಕೇಳಿದ್ರೆ ಯಾತಕ್ಕಾಗಿ ಇಷ್ಟು 106 ಎಕರೆ ಭೂಮಿಗಳನ್ನ ಕೈವಶ ಮಾಡ್ತಾ ಇದ್ದಾರೆ, ಜನರಿಂದ ಕಿತ್ಕೊಳ್ತಾ ಇದ್ದಾರೆ, ಅದು ಬೇರೆ ಬೇರೆ ರೀತಿಯಿಂದ ತಂತ್ರಗಳಿಂದ ಕುತಂತ್ರಗಳಿಂದ ಧಮಕಿ ಹಾಕಿ ಜನರಿಗೆ ರೈತರಿಗೆ ಧಮಕಿ ಹಾಕಿ ಕೈವಶ ಮಾಡ್ತಾ ಇದ್ದಾರೆ. ಇಂಥ ಇಷ್ಟು ದೊಡ್ಡ ಯೋಜನೆ ಏನು ಅಂತ ಕೇಳಿದ್ರೆ ಅಂಬ್ಲಮೊಗರು ಗ್ರಾಮ ಪಂಚಾಯತಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗೆ ಗೊತ್ತೇ ಇಲ್ಲ. ಈ ಬಗ್ಗೆ ತಹಸೀಲ್ದಾರ್ ಕೇಳಿ ಗೊತ್ತಿಲ್ಲ. ಕೊನೆಗೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ DC ಅವ್ರ ಹತ್ರ ಮಾತಾಡಿದ್ದೇವೆ. DC ಅವರಿಗೆ ಆಶ್ಚರ್ಯ ಆಯ್ತು, ಹೌದಾ ಇಲ್ಲಿ ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತ ಅವರೇ ಕೇಳಿದ್ರು, ನಾನು ಬರ್ತೀನಿ ಅಂತ ಹೇಳಿದ್ರು, ಇಷ್ಟರವರೆಗೆ ಬರಲಿಲ್ಲ. ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿನ ಸರ್ಕಾರಿ ಭೂಮಿಗಳನ್ನು ಇವತ್ತು ಕಬ್ಜಾ ಮಾಡ್ತಾ ಇದ್ದಾರೆ. ಸರ್ಕಾರಿ ಭೂಮಿ ಜನತೆಗೆ ಸೇರಿದ್ದು ಇವತ್ತು ಅಲ್ಲಿನ ಪಂಚಾಯತಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅದೇ ರೀತಿ ಅಲ್ಲಿನ ಏನು ತಹಸೀಲ್ದಾರ್ಗೆ ಗೊತ್ತಿದೆ. ಯಾರು ಕೂಡ ಈ ಸರ್ಕಾರಿ ಭೂಮಿಯನ್ನ ಏನು ನುಂಗಿ ಹಾಕ್ತಕ್ಕಂಥ ಪ್ರಸಂಗಗಳ ಬಗ್ಗೆ ಚಕಾರ ಶಬ್ದ ಇವತ್ತು ಎತ್ತಾ ಇಲ್ಲ. ಮಾತ್ರ ಅಲ್ಲ ನೋಡಿ, ಪಂಚಾಯತ್ ನಿರ್ಮಿಸಲ್ಪಟ್ಟಂತ ರಸ್ತೆ ಅದು ಮಜಲ್ ತೋಟ, ಕೊಟ್ರೆಗುತ್ತು, ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆ, ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗೋ ಪ್ರಮುಖ ರಸ್ತೆ ಇದು. ಈ ರಸ್ತೆಗೆ ಪಂಚಾಯತ್ನಿಂದ 1,40,00,000 ರೂಪಾಯಿ ಖರ್ಚು ಮಾಡಿದಂತಹ ಪ್ರಮುಖ ರಸ್ತೆ ಇವತ್ತು ಬಂದ್ ಮಾಡಿದ್ದಾರೆ. ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿರುವಂತದ್ದು? ಅಂದ್ರೆ ಇವತ್ತು ಇಡೀ ಗ್ರಾಮದ ಒಳಗಡಿನ ಜನರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಉಗ್ರಗಾಮಿಲು ಪಹಲ್ಗಾಮುಡು ನಡಪಾಯಿನ ಕಾರ್ಯಾಚರಣೆಡು 26 ಜನ ದೇಶದ ತಿರುಗಾಟದಕ್ಲು ಜುವ್ವ ಕಳವಂದಿರು. ಭಾರತ ಉಗ್ರಗಾಮಿಲಿನ ಬಿದೆ ಮುತ್ತು ಅವನ ಪಂತ ಪಾಡ್ದಿತ್ತದು ಸಂಶಯದ ಉಗ್ರಗಾಮಿಲಿನ ಪಟ ಬುಡುಗಡೆ ಮಲ್ತದನು. ಪೆಹಲ್ಗಾಮುಡು ಪಾಕಿಸ್ತಾನದ ಉಗ್ರಗಾಮಿಲು ಭಾರತದ 26 ಜನಕ್ಲೇನು ಕೆರ್ನೆಡ್ದವರ ಭಾರತ ಬೊಕ್ಕ ಪಾಕಿಸ್ತಾನದ ಸಂಬಂಧ ಬೊಕ್ಕಲಾತು ಕೆಡ್ದಂಡು. ಉಗ್ರಗಾಮಿಲಿನ ಬಿದೆ ಮುತ್ತೈರ ಭಾರತ ಪಂತ ಪಾಡ್ದಿತ್ತದು ಪೆಹಲ್ಗಾಮದ 3 ಉಗ್ರಗಾಮಿಲಿನ ಪಟ ಬುಡುಗಡೆ ಮಲ್ತದಂಡು. ಈ ಉಗ್ರಗಾಮಿಲಿನ ಬಗೆಟ್ ಗುಟ್ಟು ಕೊರುಂಡ ಅಂಚಿನಕ್ಲಿಗೆ 20 ಲಕ್ಷ ಕೊರ್ಪುಣೊಂದು ಘೋಷಣೆ ಮಲ್ತದನು. ಅವಲವುಲು ಈ ಬಗೆಟ್ ಪೋಸ್ಟರ್ಲಿನ ಅಂಟದ್ನ ಪೊಲೀಸರು ಭಯೋತ್ಪಾದಕ ಮುಕ್ತ ಜಮ್ಮು ಕಾಶ್ಮೀರ ಅಂದು ಬರೆತಿರು. ಸಂಶಯದ ಉಗ್ರಗಾಮಿಲಿನ ಬಗೆಟ್ ಮಾಹಿತಿ ಕೊರ್ಪುನಕ್ಲಿನ ಗುಟ್ಟು ಬುಡುಪುಜಿಂದು ಪೊಲೀಸರು ತೆರಿಪಾದಿರು. ಪೋಸ್ಟರ್ಡ್ 3 ಉಗ್ರರಿನ ಪಟ ಪಾಡ್ದಂಡು ಲಷ್ಕರ್ ಇ ತೊಯ್ಬಾದ ಅನಂತನಾಗದ ಆದಿಲ್ ಹುಸೇನ್ ಥೋಕರ್, ಪಾಕಿಸ್ತಾನದ ಕ್ಲೈನ ಅಲಿಭಾಯ್ ಅಕತಲ್ಲಾ ಭಾಯ್ ಬೊಕ್ಕ ಹಶೀಂ ಮೂಸಾ ಅಕ ಸುಲೇಮಾನ್ ಪಟ ಉಂಡು. ಏಪ್ರಿಲ್ 22ಕ್ಕೆ ಪೆಹಲ್ಗಾಮಡು ತಿರ್ಗಾಟ ದಕ್ಲಿನ ಉದ್ದೇಶ ದೀವೊಂದು ಕಾರ್ಯಾಚರಣೆ ನಡಪಾದಿತ್ತೇರು. ಈ ಕಾರ್ಯಾಚರಣೆಡು 26 ಜನ ಜೀವ ಕಳೆ ಹೊಂದಿರು. ಇಂದಕ್ಕೆ ಪಕ್ಕೆ ಬೂಟ್ಯರೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರು ಮಲ್ತದೆ. ಪಾಕಿಸ್ತಾನದ ಮಿತ್ತು ಕಾರ್ಯಾಚರಣೆ ನಡಪಾಯಿನ ಭಾರತದ ಸೇನೆ ಉಗ್ರಗಾಮಿಲಿನ ಪಾಕ ನಿಲೆಕ್ಲಿನ ಬೊಕ ಉಗ್ರರಿನ ನಾಶ ಮಲ್ತದನು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಎದುರಾದ ಫೇಸ್ಬುಕ್ ಪೇಜ್ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಗುರುಕಾರ್ಯರು ಅಮಳ ರಾಮಚಂದ್ರ ಬೊಚ್ಚಾಂದಿನ ಬರೆದ ಪಾಡದಿರೆಂದು ದೂರ್ದು ಪುತ್ತೂರು ಬಿಜೆಪಿ ದಕ್ಲು ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ. ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಗುರುಕಾರ್ಯರು ಅಮಳ ರಾಮಚಂದ್ರ ಮೇರೆಗೆ ಎದುರಾದ ದುಂಬುದ ಶಾಸಕರ ಸಂಚಿವ ಮಠಂದೂರು ದುಂಬಾಳ್ತಿಡು ಬಿಜೆಪಿ ಮಂಡಲದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜರಿಗೆ ದೂರು ಕೊರಿಯರು. ದೇಶದ ಪ್ರಧಾನಿ ನರೇಂದ್ರ ಮೋದಿರಿಗೆ ಅಪಮಾನ ಆಪುನಂಚಿನ ಫೇಸ್ಬುಕ್ ಬರೆದು ಪಾಡ್ದರೆಂದು ಅಕ್ಕಳು ದೂರ್ದಿರು. ಅಮಳ ರಾಮಚಂದ್ರ ಮೇ 16ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯರನ ಬಗೆಟ್ ಬೊಚ್ಚಾಂದಿನ ಬರೆತಿರು. ಐತ ಒಟ್ಟುಗೋ ಪ್ರಧಾನಿಯರಿನ ಕೋಂಗಿ ಮಲ್ಪನ ಪಾಕ ಪೋಸ್ಟರ್ಲಿನ ಫೇಸ್ಬುಕ್ ಪೇಜ್ ಪಾಡ್ನವು ದೇಶದ ಮಿತ್ತ ಮಟ್ಟದ ಮಟ್ಟುಡು ಪಟ್ಟುಡು ಉಪ್ಪುನ ಪ್ರಧಾನಿಯರಿಗೆ ಮಲ್ತನ ಅಪಮಾನ ಆದುಂಡು. ದೇಶಡು ಸಂವಿಧಾನಗೂ ಸರಿಯಾದ ಅಧಿಕಾರಡುಪ್ಪನ ಪ್ರಧಾನಿ ನರೇಂದ್ರ ಮೋದಿಯರನ ಬಗೆಟ್ ಕೀಳು ಮನಸ್ಸಿನ ಪ್ರಚಾರ ಮಲ್ಪುನ ದೇಶದ ಭದ್ರತೆ ಬಗೆಟ್ ಕೀಳು ಮನಸ್ಸು ದಿಂಜಾವ್ನ ದೇಶದ್ರೋಹದ ಕಾರ್ಯ ಆದುಂಡು ಒಂದು ಬಿಜೆಪಿ ಕಾರ್ಯಕರ್ತರಿಗೆ ಬೇಜಾರದ ಸಂಗತಿ. ಪ್ರಧಾನಿಯರಿಗೆ ಅಪಮಾನ ಮಲ್ತನ ಅಮಳ ರಾಮಚಂದ್ರನ ಬಗೆಟ್ ತನಿಖೆ ನಡಪಾದು ಅರೆನ ಮಿತ್ ಸರಿಯಾಯಿನ ಕಾನೂನು ಕ್ರಮ ದೆತ್ತನೊಡೊಂದು ದೂರದು ಒತ್ತಾಯ ಮಲ್ತದಿರು. ಬಿಜೆಪಿ ಗ್ರಾಮಾಂತರ ಮಂಡಲ ಗುರುಕಾರ್ಯರು ದಯಾನಂದ ಶೆಟ್ಟಿ ಉಜ್ರೆಮಾರ್,
ನಗರ ಮಂಡಲ ಗುರುಕಾರ್ಯರು ಶಶಿಕುಮಾರ್ ಕಳ್ಳಿಯಾರ್, ನಗರಸಭೆ ಗುರುಕಾರ್ತಿ ಲೀಲಾವತಿ ಅಣ್ಣನಾಯ್ಕ್, ಸ್ಥಾಯಿ ಸಮಿತಿ ಗುರುಕಾರ್ಯರು ಸುಂದರ್ ಪೂಜಾರಿ ಬಡಾವು, ತುಂಬುದ ಗುರುಕಾರ್ಯರು ಜೀವಂದರ್ ಜೈನ್ ಈ ಪುರ್ತುರಿದ್ದರು. ಪುತ್ತೂರಿನ ಒಬ್ಬ ವ್ಯಕ್ತಿ ಅಮಲ ರಾಮಚಂದ್ರ ಎನ್ನುವ ಹೆಸರಲ್ಲಿ ಈ ದೇಶದ ಪ್ರಧಾನಿಗೆ ಅವಹೇಳನಕಾರಿಯಾದಂಥ ಕೆಲವು ಬರಹಗಳನ್ನು ಹಾಕಿದ್ದಾರೆ. ಇವತ್ತು ಯುದ್ಧ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ತಗೊಂಡಂಥ ದಿಟ್ಟ ನಿರ್ಧಾರಗಳ ಬಗ್ಗೆ ಅಲ್ಲಿ ಬಹುಶಃ ಆ ವ್ಯಕ್ತಿ ಕೆಲವು ಚೇಷ್ಟೆಯ ಮುಖಾಂತರ ಒಂದಷ್ಟು ದೇಶದ್ರೋಹದ ಕೆಲಸವನ್ನು ಪ್ರಧಾನಿಗೆ ಅವಹೇಳನಕಾರಿ ಹೇಳಿಕೆ ಕೊಡುವ ಮುಖಾಂತರ ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ವ್ಯಕ್ತಿ ಪುತ್ತೂರಿನವರೇ ಆಗಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರನಾಗಿ ಇವತ್ತು ಈ ಒಂದು ಅಧಿಕೃತ ಬರಹಗಳನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ. ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ಅವರು ಈ ಒಂದು ಫೇಸ್ಬುಕ್ಕಲ್ಲಿ ಪ್ರಕಟಪಡಿಸಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಪ್ರಧಾನಿಗೆ ಸಪೋರ್ಟ್ ಮಾಡಿ ಈ ದೇಶದ ಪ್ರಜ್ಞಾವಂತ ನಾಗರಿಕರು ರಾಷ್ಟ್ರದ ಆ ಒಂದು ಸೈನಿಕರಿಗೆ ಇವತ್ತು ಸಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸೈನಿಕರಿಗೆ ಮತ್ತು ಈ ರಾಷ್ಟ್ರದ ಪ್ರಧಾನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಒಬ್ಬ ನಗರ ಪ್ರಾಧಿಕಾರದ ಅಧ್ಯಕ್ಷರು ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇವತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂಥ ಕೆಲಸವನ್ನು ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ. ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತೆಗೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಶಾಸಕರು ಬಹಳಷ್ಟು ನೀತಿ ಪಾಠವನ್ನು ಹೇಳ್ತಾರೆ ಜನರಿಗೆ. ಅವರ ಪಾರ್ಟಿಯ ಅವರ ವಕ್ತಾರನ ನಾನು ಪಕ್ಷದಿಂದ ವಜಾ ಮಾಡಿ ಅವರು ಆ ನೈತಿಕತೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಕಳೆದ 7 ವರ್ಷ ತುಂಬು ಶುರುವಾತ್ನ ರಾಷ್ಟ್ರೀಯ ರಾಜಮಾರ್ಗ ನೂತ ಅಜ್ಪತ್ತ ಒರಂಬತ್ತ ಇಂದ್ರಾಳಿ ಸಂಕದ ಕಾಮಗಾರಿಡ್ ಇತೆ ಗರ್ಡರ್ ಜೋಡ್ಸಾವನ ಕೆಲಸಗೂ ಭಾರತೀಯ ರೈಲ್ವೆ ಒಪ್ಪಿಗೆ ಕೊಡ್ತುಂಡು. ಅಂಚಾದು ಕೆಲಸನ್ನ ರಭಸುಡು ಸಾಗುಣುಂದು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಪಂತರು. ಉಡುಪಿ ಜಿಲ್ಲೆದ ರಾಜಮಾರ್ಗ ನೂತ ಅಜ್ಪತ್ತ ಒರಂಬೆತ್ತ ಇಂದ್ರಾಳಿ ಸಂಕ ಕಟ್ಟುಣ ಕಾಮಗಾರಿ ಶುರುವಾದ 7 ವರ್ಷ ಆಂಡು ಇತೆ ಭಾರತೀಯ ರೈಲ್ವೆ ಒಪ್ಪಿಗೆ ಕೊರನೆಡ್ದಾವರ ಗರ್ಡರ್ ಜೋಡ್ಸಾವನ ಕಾರ್ಯ ಶುರುವಾತುಂಡು. 405 ಮೆಟ್ರಿಕ್ ಟನ್ ತೂಕದ ಅಜ್ಪ ಮೀಟರ್ ಉದ್ದದ ಈ ಗರ್ಡರ್ನ ರೈಲ್ ಪಟ್ಟಿದ ನಡುಟ್ಟು ಕಟ್ಟದ್ನ ಕುಂದೊಲಿಗೂ ಜೋಡ್ಸಾವನ ಕೆಲಸ ಶುರು ಮಾಡ್ತಿದ್ದಾರೆ. ರೈಲು ಸಂಚಾರ ಇಜ್ಜಂದಿನ ಪುರ್ತುತೂದು ಕಾಂಡೆ 11 ಮಧ್ಯಾಹ್ನ 1:45 ಗಂಟೆದ ನಡುಟು ಈ ಕೆಲಸಕ್ಕೂ ರಭಸ ಕೊಡ್ತಿರೆ. ಮಧ್ಯಾಹ್ನ ರೈಲು ಪೋಯಿ ಬೊಕ್ಕ ಪಿರ ಕಾರ್ಯ ತುಂಬರಿಯಡು. ಒಂದುವೇ ಪೊರ್ತುಡು ಕಾಮಗಾರಿ ಜಾಕೆಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಬತ್ತದ ಗರ್ಡರ್ ಕುಲ್ಲವನ ಕಾರ್ಯನು ತೂದು ಪಿಂದೊಂದೇರು. ಈ ಪೊರ್ತುಡು ಕೋಟ ಶ್ರೀನಿವಾಸ ಪೂಜಾರಿ ಮಾಧ್ಯಮದ ಕ್ಲೆಡಪಾತಿರ್ತು ಇಂದ್ರಾಳಿ ರೈಲ್ವೆ ಸಂಘದ ಕೆಲಸ ಪಾಕ ವರ್ಷಲಿಡಿದು ಅಂಚನೆ ಬಾಕಿ ಆದಿತ್ತನು. 8 ತಿಂಗಳುಡಿದಿಂಚ ಪಿರ ನಿಘಂಟದ ಕೆಲಸ ಶುರುವಾದಿತ್ತನು. ಗರ್ಡರ್ ತಯಾರಾದ ಜೋಡ್ಸಾಯರ ಭಾರತೀಯ ರೈಲ್ವೆದ ಒಪ್ಪಿಗೆ ಬೋಡಿತ್ತನು. ಈ ಸಂಬಂಧ ಲಕ್ನೋಡ್ದು ಬತ್ತಿನ RDSO ಜಾಗೆ ತನಿಖೆ ಮಲ್ತದ ಗರ್ಡರ್ ಜೋಡ್ಸಾಯರ ಒಪ್ಪಿಗೆ ಕೊಡ್ತಾರೆ. ನನದ 11 ಕಾಮಗಾರಿ ರಭಸಡು ಸಾಗೋಡುಂದು ಬಂಡೇರು. ಅತಿ ನಿರೀಕ್ಷೆಯ ನಮ್ಮ ಇಂದ್ರಾಳಿಯ ರೈಲ್ವೆ ಮೇಲ್ಸೇತುವೆ ಜೋಡಣೆ ಮಾಡಲಿಕ್ಕೆ RDSO ಅವರಿಂದ ಅನುಮತಿ ಸಿಕ್ಕಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಲಕ್ನೋದ ಅಧಿಕಾರಿಗಳು ಬಂದು ಮೊನ್ನೆ ಪರಿಶೀಲನೆ ಮಾಡಿ ನಿನ್ನೆ ರಾತ್ರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು 11:30 ಗಂಟೆಗೆ ಒಂದು ರೈಲು ಪಾಸ್ ಆದ ಕೂಡಲೇ ಈ ಜೋಡಣೆ ಕಾರ್ಯಗಳು ಮೂವ್ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಾಳೆ ಬೆಳಿಗ್ಗೆ ಒಂದು 8-10 ಗಂಟೆ ಒಳಗೆ ಇದು ಆ ತುದಿಯನ್ನು ತಲುಪುತ್ತೆ. ಯಾಕಂದರೆ ರೈಲ್ವೆ ಹೋಗಿ ಕೆಲವು ರೈಲ್ವೆ ನಿಲ್ಲಿಸಬೇಕಾಗ್ತದೆ, ಕೆಲವು ರೈಲು ಪಾಸ್ ಆದ ನಂತರ ಪ್ರಾರಂಭ ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ ಒಂದು 8-10 ಗಂಟೆಗೆ ಆ ತುದಿ ತಲುಪುತ್ತೆ. ಆ ನಂತರ ಅಲ್ಲಿರುವಂಥ ಜೋಡಣೆ ಮಾಡುವಂಥ ಕ್ಲಿಪ್ಸ್ಗಳನ್ನು ತೆಗೆಯಲಿಕ್ಕೆ ಒಂದು 3-4 ದಿವಸಗಳು ಬೇಕು. ನಂತರ ಆಗ ದಂಡೆಯ ಮೇಲೆ ಇದನ್ನು ಜೋಡಣೆ ಮಾಡುವಂಥ ಕೆಲಸಗಳು ಆಗುತ್ತೆ. ಇದಾದ ನಂತರ ಒಂದು ಹಂತದ ಕಾಮಗಾರಿ ಮುಗಿಯುತ್ತೆ. ನಂತರ ಜೋಡಣೆ ಇದನ್ನು ಕಾಂಕ್ರೀಟ್ ಮಾತ್ರ, ರಸ್ತೆ ಮೇಲೆ ಕಾಂಕ್ರೀಟ್ ಮಾತ್ರ ಬಾಕಿ ಇರುತ್ತೆ. ಅದಕ್ಕೊಂದು ಸ್ವಲ್ಪ ದಿವಸಗಳು ಬೇಕು. ಅಂತೂ ಇದರ ಅಂತಿಮ ರೂಪ ಬಂದಿದೆ ಅಂತ ಹೇಳಿ ಸಮಾಧಾನ ಇದೆ.
ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಮತ್ತು ಸೋಮಣ್ಣವರು ವಿಶೇಷವಾದಂಥ ಅಧಿಕಾರಿಗಳಿಗೆ ಬಹಳ ಗಟ್ಟಿಯಾಗಿ ಹೇಳಿ ಅನುಮತಿಯನ್ನು ನಿನ್ನೆ ಕೊಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂಬಂಧ. ಸೈನಿಕರಿಗೆ ಶಕ್ತಿ ದಿಂಜಾವನ ಕಾರ್ಯ ಮೂಡಪ್ಪ ಸೇವಿಡ್ದು ನಡಪಡೆದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಪಂತೆರು ಶಂಭೂರು ಬೊಂಡಾಲ ಶ್ರೀ ಮಹಾಗಣಪತಿ ದೇವಸ್ಥಾನಡು ಮೂಡಪ್ಪ ಸೇವೆದ ಧಾರ್ಮಿಕ ಸಭೆ ಬುಕ್ಕ ಶ್ರೀ ಗುರು ಫ್ರೆಂಡ್ಸ್ ದ ಬೊಳ್ಳಿ ಪರ್ವದ ಆಚರಣೆ ಅರ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಪಾನೀರು ಗ್ರಾಮ ಶಂಭೂರು ಬೊಂಡಾಲದ ಶ್ರೀ ಮಹಾಗಣಪತಿ ದೇವಸ್ಥಾನಡು ಶ್ರೀ ಗುರು ಫ್ರೆಂಡ್ಸ್ ಬೊಂಡಾಲದ ಬೊಳ್ಳಿ ಪರ್ಬದ ಲೆಕ್ಕಡು ನಡಪಾಯಿನಂಚಿತ್ತನ ಮೂಡಪ್ಪ ಸೇವೆಡು ಧಾರ್ಮಿಕ ಸಭೆ ಬುಕ್ಕ ಬೊಳ್ಳಿ ಪರ್ಬದ ಆಚರಣೆ ನಡೆತಿಂಡು. ದೇವಸ್ಥಾನದ ಆಡಳಿತ ಸಮಿತಿ ಒದ್ದು ಗುರುಕಾರ್ಯರು ನಾಗೇಶ್ ಬೊಂಡಾಲ ಮಾತಿರಲ್ಲ ಎದ್ಕೊಂಡಿರು. ವಿಟ್ಲದ ದೊಂಬುದ ಶಾಸಕರು ಬೊಂಡಾಲ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಪದ್ಮನಾಭ ಕೊಟ್ಟಾರಿ ಗುರುಕಾರ್ಮೆಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತಿರು. ಸ್ವಾಮೀಜಿ ಆಶೀರ್ವಚನ ಕೊರ್ತು ಈ ರೀತಿ ಕಾರ್ಯಕ್ರಮ ದೀವೊಂದು ಬೊಳ್ಳಿ ಪರ್ವದ ಆಚರಣೆ ಮಾತೆರೆಗ್ಲ ಮಾತರಿ ಪುಗರುನ ಸಂಗತಿ ಸಿಂಧೂರ ವರ್ಣತಾಯೇ ಗಣಪತಿ ಸಿಂಧೂರ ಪಂಡ ಕುಂಕುಮದ ಬೊಟ್ಟ ದೇಶದ ಆಘಾತ ಸ್ಥಿತಿನ ಎದುರಿಸಾಯರೆ ಸೈನಿಕರಿಗೆ ದೇವಿರ ಶಕ್ತಿ ಕೊರಡೆಂದು ಪ್ರಾರ್ಥನೆ ಮಲ್ಪುವ ಸೈನಿಕರಿಗೆ ಶಕ್ತಿ ದಿಂಜಾವನ ಕಾರ್ಯ ಮೂಡಪ್ಪ ಸೇವೆಡೆ ನಡಪೋಡೆಂದು ಪಂಡೆರು. ಪನಕಜೆ ಅನಂತನಾರಾಯಣ ಭಟ್ರು ಮೂಡಪ್ಪ ಸೇವೆದ ಬಗೆಟ್ಟು ಉಪನ್ಯಾಸ ಕುರಿತು ಮಾನಸಿಕ ಭಕ್ತಿ ಸಮರ್ಪಣೆ ಮುಖ್ಯ ಭಗವಂತನ ಸೇವೆಡೆ ಸಂಭ್ರಮ ಪಟ್ಟುನಡು ಮೂಡಪ್ಪ ಸೇವೆಗಾದು ಏತೋ ದಿನ ಪಾಕ ಜನ ಕೆಲಸ ಮಲ್ತಿದರು ಅವಲ ಒಂಜಿ ಸಂಭ್ರಮ ಬೊಳ್ಳಿ ಪರ್ಬದ ಪುರ್ತರು ಅಕ್ಲಿಗೆ ಮಾತ ದೇವಿರು ಅನುಗ್ರಹ ಮಲ್ಪಡೆಂದು ಪಂಡೆರು. ಪದ್ಮನಾಭ ಕೊಟ್ಟಾರಿ ಬೊಕ್ಕ ದೇವಸ್ಥಾನದ ಸೇವಾ ಟ್ರಸ್ಟ್ ಗುರುಕಾರ್ಯರು ಜಯರಾಮ್ ಹೊಳ್ಳ ಮುಕುಲೆಗ್ ಸಮ್ಮಾನದ ಮರ್ಯಾದೆ ಮಲ್ತಿರು. ಲಕ್ಷ್ಮೀ ದಿವಾಕರ್ ಹೊಳ್ಳ ರಾಮಚಂದ್ರ ಆಚಾರ್ಯ ರಮೇಶ್ ನಾಯ್ಕೆರನ ಪರವಾದ ಅರೆನ ಬೊಡೆತಿ ಚಂದ್ರಕಲಾ ಬೊಕ್ಕ ಜಯಪದ್ಮ ಬೆಂಗಳೂರು ಇಂಚ ಸಾಧಕ್ಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಪದ್ಮನಾಭ ಕೊಟ್ಟಾರಿ ಗುರುಕಾರ್ಮೆದ ಪಾತಿರ ಪಂಡದು ಯೋಧರಿಗೆ ನನಲಾತ ಶಕ್ತಿ ಕೊರಡು ಮುಂಡೊಗು ಬೊಟ್ಟ ಮಾತಿರ ಪಾಡೊಂದು ಪಂಡನ ಆರು ಪೊಂಜೋಲಿಗ್ ಮುಂಡೊಗು ಸ್ಟಿಕ್ಕರ್ ಬುಡ್ಚಿ ಏಪಲ ಕುಂಕುಮದ ಬೊಟ್ಟ ದೀಲೆಂದು ಕೇಂಡುಂಡಿರು. ದುಂಬುದ ಪೊಲೀಸ್ ಅಧಿಕಾರಿ ದಿವಾಕರ್ ಶೆಟ್ಟಿ ಕಾಂಪ್ರಬೈಲ್ ಗಿರೀಶ್ ಸಾಲಿಯನ್ ಹೆಗಡೆ ಬೊಟ್ಟುಗೊತ್ತು ಶುಭಾ ಗ್ರೂಪ್ ಯಜಮಾನಿರು ಭುವನೇಶ್ ಪಚ್ಚಿನಡ್ಕ ಬೆನ್ನೆರಾದ ಪಾಲ್ದು ತೊಂಡಿರು. ಶ್ರೀ ಗುರು ಫ್ರೆಂಡ್ಸ್ ಮರ್ಯಾದೆ ಗುರುಕಾರ್ಯರ್ ಸದಾಶಿವ ಸನಿಲ್ ಗುರುಕಾರ್ಯರ್ ರಾಜೇಂದ್ರ ಬೊಕ್ಕ ಪದಾಧಿಕಾರಿಗಳು ಸಭೆತ ಚಾವಡೆಡ್ ಇತ್ತರು. ರಾಜೇಶ್ ಕಲ್ಲಡ್ಕ ಕಾರ್ಯಕ್ರಮ ಸುಧಾರಿಕೆ ಮಲ್ತಿರು. ಸಮಾಜದಲ್ಲಿ ಬದಲಾದಂಥ ಸಂಸ್ಕಾರಗಳು ಯಾವುದೋ ರೀತಿಯಲ್ಲಿ ಇವತ್ತು ಇರ್ತಾ ಇರುವ ಈ ಸಂದರ್ಭದಲ್ಲಿ ಬಹಳಷ್ಟು ಸಂಘಟನೆಗಳು ಅದರ ದಶಮಾನೋತ್ಸವ ಇರ್ಬೋದು 25ನೇ ವರ್ಷ ಇರ್ಬೋದು ಅದನ್ನು ಆಚರಿಸುವಂಥ ಬಗೆಯನ್ನು ನಾವು ನೋಡ್ತೇವೆ. ಈ ಗುರು ಫ್ರೆಂಡ್ಸ್ ಅನ್ನುವಂತಹ ಈ ಸಂಘಟನೆ ಇವತ್ತು ಇತರ ನಮ್ಮ ಹಿಂದೂ ಸಮಾಜದ ಸಂಘಟನೆಗಳಿಗೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಮತ್ತು ಯುವಕರಲ್ಲಿ ಒಂದು ಭರವಸೆ ಮೂಡಿಸುವ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಖಂಡಿತವಾಗಿಯೂ ಶ್ಲಾಘನೀಯ. ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ನಾಮಧೇಯದೊಂದಿಗೆ ಇವತ್ತು ಭಯೋತ್ಪಾದಕರನ್ನು ಶತ್ರುಗಳನ್ನು ಮಟ್ಟ ಹಾಕುವಂತಹ ಒಂದು ಕಾರ್ಯ ನಮ್ಮ ದೇಶದ ಹೆಮ್ಮೆಯ ಸೈನಿಕರ ಮೂಲಕ ನಡೀತಾ ಇದೆ. ನಾವು ಗಣಪತಿಯನ್ನು ಕೂಡ ಹಾಗೆ ಕೊಂಡಾಡ್ತೇವೆ. ಪ್ರಸಿದ್ಧವಾದ ಕೀರ್ತನೆ ಲಂಬೋದರ ಲಕುಮಿಕರ, ಅದರಲ್ಲಿ ಗಣನಾಥ ಸಿಂಧೂರವರ್ಣ ಅನ್ನೋದಾಗಿ ನಾವು ಗಣಪತಿಯನ್ನು ಕೊಂಡಾಡ್ತೇವೆ. ಹಾಗಿರುವಾಗ ಆ ಸಿಂಧೂರ ವರ್ಣ ಗಣನಾಯಕ ಗಣಪತಿ ಈ ಸಂದರ್ಭದಲ್ಲಿ ದೇಶಕ್ಕೆ ಒದಗಿದಂತಹ ಈ ಪರಿಸ್ಥಿತಿಯಲ್ಲಿ ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲ ಸೈನಿಕ ಬಂಧುಗಳಿಗೆ ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಈ ಮೂಡಪ್ಪ ಸೇವೆಯ ಈ ಪುಣ್ಯ ಗಳಿಗೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾನಸಿಕವಾದ ಭಕ್ತಿ ನಮ್ಮಲ್ಲಿ ಒಡಮೂಡಬೇಕು. ಅದು ಬಹಳ ಕಷ್ಟಕರವಾದಂತಹದ್ದು. ಕಾಯಿಕ ವಾಚಿಕ ಬಹಳ ಸುಲಭ, ಎಲ್ಲರೊಂದಿಗೆ ಗುಂಪಿನಲ್ಲಿ ಗೋವಿಂದ ಅಂತ ನಾವು ಹೇಳಬಹುದು. ಆದರೆ ಮಾನಸಿಕವಾದ ಸಮರ್ಪಣೆ ಬಹಳ ಮುಖ್ಯ. ಭಗವಂತನ ಸೇವೆಯಲ್ಲಿ ನಾವು ಸಂಭ್ರಮಿಸುವುದಂತಹದ್ದು. ಭಗವಂತನ ಸೇವೆಗಾಗಿ ನಾವು ಸುತ್ತಾಡುವುದು, ತಿರುಗಾಡುವುದು. ಅಂದ್ರೆ ಈ ಮೂಡಪ್ಪ ಸೇವೆ ಭಗವಂತನ ಸೇವೆಗಾಗಿ ನಾನಾ ವಿಧವಾಗಿ ಎಷ್ಟೋ ದಿವಸದ ಮೊದಲೇ ಇದಕ್ಕಾಗಿ ಮಾಡುವಂತಹ ತಯಾರಿ ಇರಬಹುದು, ಇದಕ್ಕಾಗಿ ಮಾಡುವಂತಹ ಸಮಾಲೋಚನೆ ಇರಬಹುದು, ಇದಕ್ಕಾಗಿ ಅಹರ್ನಿಶಿ ಹಗಲು ರಾತ್ರಿ ಎಷ್ಟೋ ಜನ ತನ್ನ ಸೇವೆಯನ್ನ ತಾವು ಮಾಡಿಕೊಂಡಿರಬಹುದು. ಇದೆಲ್ಲವೂ ಸಂಭ್ರಮ ಅಂತ ಹೇಳಲ್ಪಡುತ್ತದೆ. ಸಂಭ್ರಮ ಸಮ್ಯಕ್ ಒಳ್ಳೆಯ ರೀತಿಯ ಭ್ರಮಣ, ಸುತ್ತುವಿಕೆ, ಅಡ್ಡಾಡುವಿಕೆ. ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಕೂಡ ಅದು ಭಗವಂತನಿಗೆ ಪ್ರದಕ್ಷಿಣೆಯಾಗ್ತದೆ. ಕಾಶ್ಮೀರಡು ನಮ್ಮ ದೇಶದ ಬಗ್ಗೆ, ದೇಶದ ಗಡಿಗಾಪನಂಚಿನ ಆ ಯೋಧರ ಮಲ್ತನಂಚಿನ ಕೆಲಸನೂ ನಮ್ಮ ನಿಜವಾದ ಆ ಯೋಧರಿಗೆ ನನಾತ್ ಶಕ್ತಿ ಕೊರಡು ದೇವರಡೆಂದು ಬಂದು ದೇವರಡ ನಮ್ಮ ಪ್ರಾರ್ಥನೆ ಮಲ್ತೊಂದು ನಮ್ಮ ಮಾತಿರ್ಲ
ಆ ಬಗೆಟ್ ಚಿಂತನೆ ಮಲ್ತೊಂದು ನಮ್ಮಂಚೂರು ಹಿಂದೂ ಸಮಾಜ ಜಾಗೃತಿ ರಾವಡಂಚಿನ ಮಸ್ತ್ ಅವಶ್ಯಕತೆ ಉಂಡು. ಅನೇಕ ಜನ ಬೊಟ್ಟು ಪಾಡುವೇರೇನು ಪಾಡುಜೇರಿಂದಿಜ್ಜಿ ಅಂಡ ಮಾತೆರ್ಲ ಬೊಟ್ಟು ಪಾಡುವೇರಂದಿಗೆ ಮಾತೆರ್ಲ ಬೊಟ್ಟು ಪಾಡುಜೇರು ಅಣ್ಣ ಮಾತೆರ್ಲ ಮುಂಡೊಳಂಜಿ ಸಿಂಧೂರ ಆ ಕುಂಕುಮ ಅಳಿಸನಂಚಿನ ರೀತಿ ಕೆಲಸ ಮಲ್ತಿನಂಚಿನ ಅಕ್ಲಿಗೆ ಸಿಂಧೂರದ ಪುದರಡೆ ಅಕ್ಲಿಗೆ ಉತ್ತರ ಕೊರಡು ಬಂದಂಚಿನ ರೀತಿಡೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಕೇಂದ್ರ ಸರ್ಕಾರ ಆಯ್ಕ ಪುದರದಿದ್ದು ಕೆಲಸ ಮಲ್ತೇರಿ. ಬಹುಶಃ ಸಿಂಧೂರ ನಮ್ಮ ಮಾತೆರ್ಲ ಮುಂಡೋಡ್ಲ ಉಪ್ಪಡು ಅಕ್ಕನಕಲ್ನ ಮುಂಡೋಡು ಆ ಸ್ಟಿಕ್ಕರ್ ಬೊಡ್ಚಿ ಸದಾ ಸಿಂಧೂರದ ಒಟ್ಟು ತಿಲಕ ದೀವನ್ಲೇನು ಬಂಚಿನ ಪಾತ್ರನ ಈ ಸಂದರ್ಭ ಪನೊಂದು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಲೆಗೆ ವಿರೋಧ ತೋಜಾದ ಸಿಐಟಿಯುದ ನಿಲಿಟ್ಟು ಮೇ ಇರುವಗೂ ದೇಶದೊರ್ಮೆಡು ಸಾರ್ವತ್ರಿಕ ಸ್ಟ್ರೈಕ್ ನಡಪಾಯರೆ ಲೆಪ್ಪು ಕೊರ್ತುನೊಂದು ಸಿಐಟಿಯು ರಾಜ್ಯ ಕಾರ್ಯಂತಿರು ಕೆ ಮಹಾಂತೇಶ್ ಪಂತಿರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಸಿಐಟಿಯುದ ರಾಜ್ಯ ಕಾರ್ಯಂತಿರು ಕೆ ಮಹಾಂತೇಶ್ ಒಡಿಪುಡು ಸುದ್ದಿಕೂಟುಡು ಪಾತಿರ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಲೆಗೆ ವಿರೋಧ ತೋಜಾದ ಸಿಐಟಿಯು ನಿಲಿಟ್ಟು ಮೇ ಇರುವಕ್ಕೂ ದೇಶದೊರ್ಮೆಡು ಸಾರ್ವತ್ರಿಕ ಮುಷ್ಕರ ನಡಪಾಯರೆ ಲೆಪ್ಪು ಕೊರ್ತುಂಡು. ಒಡಿಪು ಜಿಲ್ಲಾ ಸಮಿತಿಡ್ದು ಒಡಿಪು ಕುಂದಾಪುರ ಬೈಂದೂರುಡು ಸ್ಟ್ರೈಕ್ ನಡಪೆರ ಉಂಡೊಂದು ಪಂಡೇರು. ಈ ಸ್ಟ್ರೈಕ್ ಹಿಡಿದು ಬ್ಯಾಂಕ್ LIC ಟಪಾಲ್ ಸೇವದಕಲು ಅಂಗನವಾಡಿ ಕಾರ್ಯಕರ್ತೆಯರು ಪಾಲ್ದೆತೊನ್ವೇರು ಆನಿಕಾಂಡೆ 10 ಗಂಟೆಗೂ ಒಡಿಪುದ ಪರತ್ KSRTC ಬಸ್ ಸ್ಟ್ಯಾಂಡ್ ಹಿಡಿದು ಮೆರವಣಿಗೆ ಶುರುವಾದ ಅಜ್ಜರಕಾಡು ಹುತಾತ್ಮ ನೆಂಪುದ ತಾಣದ ಎದುರು ಅಕೇರಿ ಆಪುಂಡು. 5 ಬೊಕ್ಕ ಸಭೆ ನಡಪುಡು. ಅಂಚನೆ ಕುಂದಾಪುರಡು ಶಾಸ್ತ್ರಿ ಸರ್ಕಲ್ ಹಿಡಿದು ಮೆರವಣಿಗೆ ಶುರುವಾದ ಬಸ್ ಸ್ಟ್ಯಾಂಡ್ ಮುಟ್ಟಬಹುದು ಶಾಸ್ತ್ರಿ ಸರ್ಕಲ್ಗೆ ವಾಪಸ್ ಬತ್ತದ ಸಭೆ ನಡಪೆರ ಉಂಡೊಂದು ಮಹಾಂತೇಶ್ ತೆರಿಪಾಯರು. ಸಿಐಟಿಯು ರಾಜ್ಯ ಒತ್ತುಗುರು ಕಾರ್ಯರು ಬಾಲಕೃಷ್ಣ ಶೆಟ್ಟಿ ಪಾತಿರ್ದು ಮೇ 17ಕ್ಕೆ ಒಡಿಪು ಕುಂದಾಪುರ ಬೈಂದೂರು ಭಾಗಲಿಡು ಪಾದಯಾತ್ರೆ ನಡಪಾದ ಮಾಹಿತಿ ಓಲೆ ಪಟ್ಟು ಅಂದು ಪಂಡೇರು. ಸಿಐಟಿಯು ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯಂತಿರು ಸುರೇಶ್ ಕಲ್ಲಾಗರ, ಜಿಲ್ಲಾ ಸಮಿತಿ ಕಾರ್ಯಂತಿರಾಯಿನ ಶೇಖರ್ ಬಂಗೇರ, ಕವಿರಾಜ್ ಎಸ್ಕೋಟೆನ್ ಸುದ್ದಿಕೂಟ ಹೊಡಿತಿರು. ಕರ್ನಾಟಕದಲ್ಲೂ ಕೂಡ ಜಾಯಿಂಟ್ ಆಕ್ಷನ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ JCTU ನೇತೃತ್ವದಲ್ಲಿ ಈಗ ಆಲ್ರೆಡಿ ಮಾರ್ಚ್ 18ನೇ ತಾರೀಕಿಗೆ ರಾಜ್ಯ ಮಟ್ಟದ ಸಮಾವೇಶ ನಡೆದಿದೆ. ಜಿಲ್ಲಾ ಮಟ್ಟದ ಸಮಾವೇಶಗಳು ಕೂಡ ನಡೀತಾ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಮೇ 20ರ ಮುಷ್ಕರವನ್ನು ಯಶಸ್ವಿಗೊಳಿಸೋದಕ್ಕೆ ಬೇಕಾದಂಥ ತಯಾರಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ CITU ರಾಜ್ಯ ಸಮಿತಿ ಪರವಾಗಿ ಏನು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಪುಲ್ವಾಮಾದಲ್ಲಿ ನಡೆಸಿದಂಥ ಆ ದಾಳಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಅದರ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೀವಿ ಮತ್ತು ಭಾರತ ಸರ್ಕಾರ ಕೈಗೊಂಡಂಥ ಆ ಕ್ರಮಗಳ ಬಗ್ಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಸೊ ಹಾಗಾಗಿ ಭಯೋತ್ಪಾದನೆಯನ್ನು ಯಾವುದೇ ರೀತಿಯ ಭಯೋತ್ಪಾದನೆಯನ್ನು ಕೂಡ ಅದು ಜಗತ್ತಿಗೆ ಮಾರಕ. ಯಾವುದೇ ಧರ್ಮದ ಹೆಸರಿನಲ್ಲಿ ನಡೀಲಿ, ಜಾತಿಯ ಹೆಸರಿನಲ್ಲಿ ನಡೀಲಿ, ಅದನ್ನು ನಾವು ಧಿಕ್ಕರಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ಒಟ್ಟಿಗೆ ಜನತೆ ಯಾವುದೇ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ವಿಘಟನೆ ಆಗಲಾರ್ದೇ ಸೌಹಾರ್ದಿತವಾಗಿ ಭಾರತ ದೇಶವನ್ನು ಗಟ್ಟಿಯಾಗಿ ಕಟ್ಟುವಂಥ ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂಥ ಒಂದು ಪ್ರಯತ್ನವನ್ನು ನಡೆಸಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ. ನಾರಾಯಣಗುರು ಜ್ಞಾನ ಮಂದಿರ ಇಡೀ ಹಿಂದೂ ಸಮಾಜದ ಮಂದಿರ ಆವಡಂದು ಬಲವಾಂಡಿ ಕ್ಷೇತ್ರ ಮಾವಂತೂರದ ಗಡಿಪತ್ತನಾರ್ ದುರ್ಗಾದಾಸ್ ಶೆಟ್ಟಿ ಪಂತೆರು ರಾಯ್ ಕುಯಿಲ ಅರಳದ ಬ್ರಹ್ಮಶ್ರೀ ನಾರಾಯಣಗುರು ಜ್ಞಾನ ಮಂದಿರ ಲೋಕಾರ್ಪಣೆದ ದಿನ ರಾತ್ರಿ ನಡತಿನ ಚಿತ್ತನ ಸಭಾ ಲೇಸ್ಡ್ ಆರ್ ಮಲ್ಲ ಬಿನ್ನೆರಾದ ಪಾತೆರಿಯರು. ಬಂಟ್ವಾಳ ತಾಲೂಕುದ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಮಾಜ ಸೇವಾ ಸಂಘ ರಾಯ್ ಕುಯಿಲ ಅರಳದ ನಿಲೆಟ್ಟು ನಡತಿನ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಬುಕ್ಕ ಸಮುದಾಯ ಭವನ ಲೋಕಾರ್ಪಣೆದ ದಿನ ರಾತ್ರಿ ರಡ್ಡನೆ ಸಭಾಲೇಸ್ ಅಟ್ಟನೆ ಆದಿತ್ತನು. ಪ್ರತಿಷ್ಠಾ ಮಹೋತ್ಸವ ಸಮಿತಿ ಗುರುಕಾರ್ಯರು ಜಯಪ್ರಕಾಶ್ ಮಾತಿರೆಲ್ಲ ಎತ್ಕೊಂಡರು. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಶೇಖರ್ ಅಂಚನ್ ಪಿಲ್ಕಾಜಗುತ್ತು ಗುರ್ಕಾರ್ಮೆಡ್ ನಡತಿನ ಚಿತನ ಸಭೆಟ್ ಬಿಲ್ಲವ ಸಂಘ ಬುಕ್ಕ ಜ್ಞಾನ ಮಂದಿರಗಾದ ಎಡ್ಡೇನ ಬೆಂದನ ಕೊರಗಪ್ಪ ಪೂಜಾರಿ, ಸುರೇಂದ್ರ ಸುವರ್ಣ, ದಾಮೋದರ ಬಂಗೇರ, ರಾಜು ಪೂಜಾರಿ, ಶೇಖರ್ ಪೂಜಾರಿ, ವೆಂಕಪ್ಪ ಸುವರ್ಣ ಅಣ್ಣಳಿಕೆ, ಶ್ರೀಧರ್ ಎಸ್ ಅಣ್ಣಳಿಕೆ, ಸುಧೀರ್ ಪೂಜಾರಿ ಕೈತ್ರೋಡಿ ಇಂಚ ಪಾಕ ಜನ ನಾಯಕರಿಗೆ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಪೌರೋಹಿತ್ಯ ವಹಿಸಿದ ಪ್ರತಿಷ್ಠಾ ಮಹೋತ್ಸವ ನಡಪಾದ ಕೊರ್ನ ಸದಾನಂದ ಶಾಸ್ತ್ರಿಲಿಗ್ ಸಮ್ಮಾನದ ಮರ್ಯಾದೆ ಮಲ್ತಿರು. ಮಲ್ಲ ಬಿನ್ನಿರು ಮಾವಂತೂರು ಬಲವಾಂಡಿ ಕ್ಷೇತ್ರದ ಗಡಿಪತ್ತನಾರ್ ದುರ್ಗಾದಾಸ್ ಶೆಟ್ಟಿ ಪಾತಿರ್ದು ಶಿವಗಿರಿಟ್ಟು ಉಪ್ಪುನಂಚಿನ ಮಂದಿರ ಮುಲ್ಪಾತಂಡು ಇದೆದ ಸಾರಥ್ಯ ವಹಿಸಿದ ಮಲ್ಪಾಯಿನ ಅಂಚಂಡ್ರಗ್ ಸೊಲ್ಮೆ ಸಂದಾವಡು ಜ್ಞಾನ ಕೊರ್ಪನ ಕೆಲಸ ಈ ಜ್ಞಾನ ಮಂದಿರೊಡ್ದು ಆವಡು ಒಂದು ಇಡೀ ಹಿಂದೂ ಸಮಾಜದ ಮಂದಿರ ಆವಡೆಂದು ಎಡ್ಡೆಪ್ಪು ಬೈಕಿರು.
ನಾರಾಯಣಗುರು ವೈದಿಕ ಸಮಿತಿ ಕುಡ್ಲದ ಗುರುಕಾರ್ಯರು ಹರೀಶ್ ಶಾಂತಿ ಪಾತಿರ್ತು ಅಧರ್ಮ ಸೃಷ್ಟಿ ಆನಗ ತಾನು ಅವತಾರ ತಾಳುವೆಂದು ಶ್ರೀಕೃಷ್ಣೆ ಪಂತಿರು ಶೋಷಣೆ ಮತಾಂತರ ಇಂಚಿತ್ತಿ ಕಾಲ ಘಟ್ಟಡು 14ನೇ ಶತಮಾನುಡು ನಾರಾಯಣಗುರು ಉದಿಪನಗು ಬತ್ತಿರು ಸಾಮಾಜಿಕ ಕ್ರಾಂತಿ ಮಲ್ತದು ಮಾತಿರಲ್ಲ ಸಮಾಜಡು ಎಡ್ಡೆಡು ಉಪ್ಪುನಂಚ ಮಲ್ತಿರು ಆರೆಗ್ ದೇವರನ ಸ್ಥಾನ ಕುರಿತು ಆರಾಧನೆ ಮಲ್ಪೊಂದುಲ್ಲ ಅಂದ್ ಪಂಡೆರು ಶೇಖರಂಚಲ್ ಪಿಲ್ಕಾಜೆ ಗೊತ್ತು ಗುರ್ಕಾರ್ ಮೇದ ಪಾತಿರ ಪಂಡದು ಮಾತಿರಿಕ್ಲ ಸೊಲ್ಮೆಸಂದಾಯರು ಬುಲೆಚಿಲ್ಪರ ಬೆಣ್ಣಿದಾರು ವಿಠಲ್ ಪೂಜಾರಿ ಸುಂದರ್ ಭಂಡಾರಿ ರಾಜೇಶ್ ಗೋವಿಂದ ಬುಟ್ಟು ಕಿರಣ್ ಕುಮಾರ್ ಮಂಚಿಲ ಪ್ರದೀಪ್ ಪೂಜಾರಿ ಲೋಕೇಶ್ ನಿತ್ಯಪ್ರಕಾಶ್ ಬಂಟ್ವಾಳ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಲೇಸಿಡ್ ಪಾಲ್ದೆ ತೊಂಡೆರು ಅಂಚನ್ ಗಾರ್ಮೆಂಟ್ಸ್ದ ಪ್ರಕಾಶ್ ಅಂಚನ್ ಪ್ರತಿಷ್ಠಾ ಮಹೋತ್ಸವ ಸಮಿತಿದ ಮರ್ಯಾದಿ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ ಬುಕ್ಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತಿರು ಸಂಘಟನಾ ಕಾರ್ಯಂತಿರು ದಿನೇಶ್ ಸುವರ್ಣರಾಯ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಇನಿ ನಮ್ಮ ಜ್ಞಾನ ದೇಶಗೆ ಇನಿ ಒಂಜಿ ಜ್ಞಾನವನ್ನು ಕೊರ್ಪುನಂಚಿನ ಪೊರ್ತುಡು ಇನಿ ನಮ್ಮ ರಾಯಿ ಕೊಯ್ಲ ಗ್ರಾಮದ ನಮ್ಮಕ್ ಈ ಗುರು ಮಂದಿರ ಒಂಜಿ ಹೊಸತ್ತಾದ ಜ್ಞಾನ ಮಂದಿರ ಪಂಪುನಂಚಿನ ಆ ಪುದರಲದಿ ಇದು ಇನಿಗೆ ಲೋಕಾರ್ಪಣೆ ಮಲ್ತಿನಂಚಿನ ಇಡೀ ನಮ್ಮ ರಾಯಿ ಕೊಯ್ಲ ಅರಳದ ಭಗವದ್ಭಕ್ತರಿಗೆ ಏನು ತುಂಬು ಹೃದಯದ ಅಭಿನಂದನೆ ಎಲ್ಲ ಧನ್ಯವಾದಗಳು ಯಾರು ಪರೊಂದಿಲ್ಲ ಇನಿ ಬಹುಶಃ ವೈಕಂದಲ ಒಂಜಿ ಯೋಗ ಬೋರ್ಡ್ ಆ ಯೋಗ ಇಜ್ಜಿಂದ ನಮಕ್ ದಾಲ ಮಲ್ಪೆರ ಸಾಧ್ಯ ಇನಿ ದಾದನ ಅಂಚನ ಕೈಟ್ ಇನಿ ಈತಮಲ್ಲ ಅವಳ ಗುರುಕುಲ ಮೂಲಸ್ಥಾನದ ಶಿವಗಿರಿಟಿ ಎಂಚಿನ 5 ಶೋಕದ ಒಂಜಿ ಮಂದಿರ ನಿರ್ಮಾಣ ಆತಂಡ ಅವೇ ಮಂದಿರ ನಮ್ಮ ರಾಯಿ ಕೊಯ್ಲಾಡ್ಲ ನಮಕ್ ಆವಡು ಪನ್ಪನಂಚಿನ ಮಾಮಲ್ಲ ಭಕ್ತಿಲ ಮಾಮಲ್ಲ ಆಸೆಡ್ಲ ಇನಿ ಇನಿ ಇನ್ನಿತ ದಿನಕ್ಕೂ ಈ ನಮ್ಮ ಲೋಕಾರ್ಪಣೆ ಮಲ್ತದ ಏಪ ಜಗತ್ತಡ್ ಧರ್ಮ ಬೋಧ ಅಧರ್ಮ ಸೃಷ್ಟಿಯಾಪಂಡ ಆ ಕಾಲಘಟ್ಟಗ್ಯಾನ ಅವತಾರಣ ತಾಳ್ವೆ ಪಂಡದಂದು 14ನೇ ಶತಮಾನದ ಒಂಜಿ ಪರ್ವಕಾಲಡ್ ಮೇಲ್ಜಾತಿ ಕೀಳ್ಜಾತಿ ಶೋಷಣೆ ಇಂಚಿನ ಒಂಜಿ ಕಾಲಘಟ್ಟದ ನಡುಟು ಧರ್ಮ ಬೋದು ಅಧರ್ಮ ಮೇಲೈಸವುಂಡು ಹಿಂದುಳಿದ ವರ್ಗ ಸಮಾಜಡ್ ಮೇಲ್ಪಂಕ್ತಿಡ್ ಜೀವನ ಮಲ್ಪೆರಗ ಅಸಾಧ್ಯ ಅನ್ಯ ಧರ್ಮಗ ಮತಾಂತರ ಆಪುಣಂಚಿನ ಕಾಲ ನಿರ್ಮಾಣ ಆಪುಣ ಒಂದು ಪನ್ನಗ ಶಿಕ್ಷಣದ ಒಲವಿದ್ದಣಂಡ ಬದುಕಿನ ಬದಲು ಮಲ್ಪೊಲಿ ಪಂಡದು ಆಣಿ ಉದಿಪನಾಯಿನಾರು ನಾರಾಯಣ ಗುರುಸ್ವಾಮಿ ಅಗಾಧವಾಯಿನಂಚಿನ ಜ್ಞಾನ ಭಂಡಾರದ ಒಟ್ಟುಗು ಸಾಮಾಜಿಕ ಕ್ರಾಂತಿನ ಮಲ್ತದು ಸಮಾಜಡ್ ಮಾತೆರ್ಲ ಒಂಜಿ ಅನ್ಯೋನ್ಯತೆ ಡಿಪ್ಪುನಂಚಿನ ವ್ಯವಸ್ಥೆಯನ್ನು ರೂಪುಗೊಳಿಸಾಯಿನಾರು ಅಂಚಿನ ರೂಪುಗೊಳಿಸಾಯಿನಂಚಿನಾರೇನು ಇನಿ ಆರಾಧನಾ ಶಕ್ತಿಯಾದ ನಮ್ಮ ಪೂಜೆ ಪುರಸ್ಕಾರ ಮಲ್ತೊಂದುಲ್ಲ ಅಂದಿತ್ತಂಡ ಅವು ನಮಕ್ ಶಿವನ ಒಂಜಿ ಅನುಗ್ರಹ ಅಂದ ಪನೋಲೆ ಒಂಜಾದ ಸಮಯದ ಎಂಗಳು ಕಾತೊಂದಿತ್ತ ಇನಿ ಆ ಕ್ಷಣ ಬತ್ತು ಭಾರಿ ಖುಷಿ ಮಾತೆರ್ಲ ಎದುರುಟ್ಟು ಒಂಜಿ ಗುರುದೇವರನ್ನ ಆ ಪ್ರತಿಷ್ಠೆ ಮನ್ಪೋಡು ಸರ್ವ ಸಮಾಜ ಭಕ್ತರನ್ನ ಎದುರುಲ್ಲ ಆ ಗುರುದೇವರನ್ನ ಪ್ರತಿಷ್ಠಾಪನೆ ಮನ್ಪೋಡು ಆ ಪ್ರತಿಷ್ಠೆದ ಪೊರ್ತರು ಸರ್ವ ಸಮಾಜ ಬಾಂಧವರು ಮಾತೆರ್ಲ ಇತ್ತದ ಅವ್ರನ್ನ ಪರಿಪೂರ್ಣವಾದ ಅವ್ರನ್ನ ಪ್ರತಿಷ್ಠಾಪನೆ ಮನ್ಪೋಡು ಒಂಜಿನ ಒಂಜಿ ಸಂಕಲ್ಪ ಅಂಗಲಾಪಿ ಎಂಕಲ್ ಎತ್ತ ఆయన ఇనితాదినట్టు ఆ ధర్మదేవ పిల్కా జగత్తుద ధర్మదేవులాడు ఎంగళ నమ్మించే బెదర్లాడు సర్వశక్తులు ఈ గ్రామడిత్తున దేవేర్న దైవల్న ಸರ್ವಶಕ್ತಿಲ್ನ ಅನುಗ್ರಹಟ್ಟು ಇನಿ ಅವು ಈಡೇರಿದು ಇನಿ ಈತೊಂಜಿ ಪೊರ್ಲುದೊಂಜಿ ಕಾರ್ಯಕ್ರಮ ಆತನ ಮಂಡ ಯಾಕೆ ನಿಜವಾದ ಕಾರ್ಯಕರ್ತರ ಮಂಡ ಅವು ಮಾತ ನಿಖಿಲ್ನ ಆ ಒಂಜಿ ಸಾಕಾರ ನಿಖಿಲ್ ಒಂಜಿ ಆ ಪ್ರೀತಿ ಆ ಗುರುದೇವರು ಎಂಕ್ಲೆ ಕೊರ್ನಂಚಿನ ಒಂಜಿ ಆ ಧೈರ್ಯದ ಧರ್ಮದೈವಲ್ ಕೊರ್ನಂಚಿನ ಎಂಕ್ಲೆ ಶಕ್ತಿ ಪಂಡ ನಿಖಿಲ್ ಒಂಜಿ ಒವೇ ಕೆಲಸ ಮನ್ಪೋಡಂದಲ್ಲ ಆ ದೈವದೇವರನ್ನ ಒಪ್ಪಿಗೆ ಅಪ್ಪಣೆ ಅತ್ತಂದಂಡ ಅಕ್ಕಲ ಅಣು ಇಜ್ಜಂದ ಎಂಕ್ಲೆ ದಾಲ ಮನ್ಪೇರ ಸಾಧ್ಯ ಇಜ್ಜಿ ಒಡಿಪು ತಾಲೂಕು 15ನೇ ಕನ್ನಡದ ಸಾಹಿತ್ಯ ಸಮ್ಮೇಳನ ಮೇ 17ಕ್ಕೆ ಒಡಿಪುದ ಕೊಡವೂರು ಮಹಾತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಸಂತ ಮಂಟಪಡು ನಡೆಪೆರೆ ಉಂಡುಂದು ಒಡಿಪು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ರವಿರಾಜ್ ಹೆಚ್ಪಿ ಪಂತಿರು ಒಡಿಪು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ರವಿರಾಜ್ ಹೆಚ್ಪಿ ಸುದ್ದುಕೋಟಡು ಪಾತಿರ್ತು ಒಡಿಪು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ಒಡಿಪು ತಾಲೂಕು ಘಟಕದ ನಿಲೆಟ್ಟು 15ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 17ಕ್ಕೆ ಅಟ್ಟನೆ ಮಲ್ತದುಂಡು ಒಡಿಪುದ ಕೊಡವೂರು ಮಹತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಸಂತ ಮಂಟಪಡು ಸಮ್ಮೇಳನ ನಡೆಪೆರೆ ಉಂಡುಂದು ಪಂಡೆರು
ಕಾಂಡೆ ಎಡ್ಮ 15 ಹಿಡಿದು ರಾತ್ರಿ ಎಣ್ಮ 15 ಮುಟ್ಟ 16 ಗಂಟೆ ಕಾರ್ಯಕ್ರಮ ನಡಪುಂಡು ಮಲ್ಪೆದ ಸಿಟಿಜನ್ ಸರ್ಕಲ್ ಹಿಡಿದು ಮೆರವಣಿಗೆ ಸಮ್ಮೇಳನದ ಗುರುಕಾರ್ಯರು ಪ್ರೊಫೆಸರ್ ML ಸಾಮುಗೆರಿನ ಸಮ್ಮೇಳನಕ್ಕೂ ಎತ್ಕೊನುಂಡು 25 ಬಾವುಟ ಏರಾವುಂಡು ಆರು ಪಂಡೇರು ಒರಂಬರೆಕ್ ನೃತ್ಯ ನಿಕೇತನ ಕೊಡವೂರು ದಕ್ಲಿಡ್ದು ನೃತ್ಯ ಸಿಂಚನ ನಡಪುಂಡು 5 ಕುರಾಡಿ ಸೀತಾರಾಮ್ ಅಡಿಗ ನೆಂಪುದ ಬೂಕುದ ಅಂಗಡಿಲಿನ ಸಾಹಿತಿ ಡಾ ಗಣನಾಥ ಶೆಟ್ಟಿ ಎಕ್ಕಾರು ಉದಿಪನ ಮಲ್ಪೇರು ಐದು ಬುಕ್ಕ ಹಿರಿಯ ವಿಮರ್ಶಕರು SR ವಿಜಯಶಂಕರ್ ಸಮ್ಮೇಳನ ಉದಿಪನ ಮಲ್ಪೇರು ಹಿರಿಯ ಸಾಹಿತಿ H ದುಂಡಿರಾಜ್ ಪಾಲ್ದೆ ತೊನ್ವೇರು ಸಾಧಕಿರಾಯ್ನ ಜಯನ್ ಮಲ್ಪೆ CS ರಾವ್ ವಿಜಿ ಶೆಟ್ಟಿ ಭುವನ ಪ್ರಸಾದ್ ಹೆಗಡೆ ಹರಿಪ್ರಸಾದ್ ರೈ ವಾದಿರಾಜ ಭಟ್ ವೆಂಕಟೇಶ್ ಪೈ ವಿನಯ್ ಆಚಾರ್ಯ ಮುಣ್ಕೂರು ಮುಕಲಿಗ್ ಮೆಚ್ಚುಗೆ ಸಂದಾವುಂಡು 4 ಬೂಕುಲೇನು ಲೋಕಾರ್ಪಣೆ ಮಲ್ಪುಂಡು ವಿಶಿಷ್ಟ ರೀತಿದ ಕವಿಕೂಟ ಯಕ್ಷಗಾನ ದೃಶ್ಯ ಭಾಷೆ ಸಂಸ್ಕೃತಿ ಬಗೆಟ್ಟು ವಿಚಾರಕೂಟ ಸಮ್ಮೇಳನದ ಗುರುಕಾರ್ಲೆಡ ಪಾತ್ರಿಕತೆ ನಡೆಪೆರೆ ಉಂಡು ರವಿರಾಜ್ HP ತಿರುಪಾಯರು. ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 17 ಶನಿವಾರದಂದು ಉಡುಪಿಯ ಕೊಡವೂರು ಮಹತೋಬರ ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಸಂತ ಮಂಟಪದಲ್ಲಿ ನಡೆಯುತ್ತಿದೆ. ಬೆಳಿಗ್ಗೆ 8:15ರಿಂದ ರಾತ್ರಿ 8:15ರವರೆಗೆ ಸುಮಾರು 12 ಗಂಟೆಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ. ಮಲ್ಪೆಯ ಸಿಟಿಜನ್ ಸರ್ಕಲ್ನಿಂದ ಮೆರವಣಿಗೆ ಪ್ರಾರಂಭವಾಗುತ್ತದೆ. 8:30ಕ್ಕೆ ಇದು ಕಾರ್ಯಕ್ರಮ ನಡೆಯುತ್ತಿದೆ. ಈ ಬಾರಿ ಸಮ್ಮೇಳನ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಯಕ್ಷಗಾನ ವಿದ್ವಾಂಸರಾಗಿರ್ತಕ್ಕಂಥ ML ಸಾಮುಗಳು, ಹೆಚ್ಚಾಗಿ ಸಾಹಿತಿಗಳು, ಸಂಘಟಕರು, ಕನ್ನಡಕ್ಕೆ ಹೋರಾಡಿದವರನ್ನು ಸಮ್ಮೇಳನ ಅಧ್ಯಕ್ಷರಾಗಿ ಮಾಡ್ತಾರೆ. ನಂತರ 9:25ಕ್ಕೆ ಧ್ವಜಾರೋಹಣ ಮತ್ತು ಪರಿಷತ್ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ. ಅದಾದ ನಂತರ 9:30ಕ್ಕೆ ನೃತ್ಯ ನಿಕೇತನ ಕೊಡಗೂರು ವಿವಿಧ ನೃತ್ಯ ಸಿಂಚನ ಕಾರ್ಯಕ್ರಮ ನಡೆಯುತ್ತಿದೆ. 9:50ಕ್ಕೆ ನುಡಿ ಚಿತ್ರ ಅಂದರೆ ML ಸಾಮೂಹಿಕ ಬಗ್ಗೆ ಒಂದು ಚಿತ್ರದ ರೂಪದಲ್ಲಿ ಅವರಿಗೆ ಸಾಕ್ಷ್ಯ ಚಿತ್ರವನ್ನು ತೋರಿಸುವಂತೆ ಅವರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ. ನಂತರ ಅದೇ ಸಂದರ್ಭದಲ್ಲಿ ಕುರಾಡಿ ಸೀತಾರಾಮ್ ಅಡಿಗ ಅವರ ನೆನಪಿನ ಪುಸ್ತಕ ಮಳಿಗೆಯ ಉದ್ಘಾಟನೆ ನಡೆಯುತ್ತಿದೆ. ಇದನ್ನು ಗಣನಾಥ ಎಕ್ಕಾರು ನೆರವೇರಿಸಿಕೊಂಡಿದ್ದಾರೆ. ಬಜಪೆ ನೆಲ್ಲಿದಡಿ ಕಾಂತೇರಿ ಧೂಮಾವತಿ ದೈವಸ್ಥಾನಡು ಕಾಂತೇರಿ ಜುಮಾದಿ ಬಂಟ ದೈವಲಿನ ವರ್ಷದ ಬಂಡಿ ನೇಮ ಅಂಗಾರೆ ರಾತ್ರಿ ನಡೆದಿದೆ. ಗ್ರಾಮದ ಭಕ್ತರು ವ್ಯವಸ್ಥಾಪನಾ ಸಮಿತಿ ದಕ್ಲು ನೇಮತು ಬೂಲ್ಯ ಪ್ರಸಾದ ತಿತ್ತೊಂಡಿರು. ತುಳುನಾಡ ಭೂತಾರಾಧನೆ ತುಳು ತಿಂಗೊಲ್ದ ಲೆಕ್ಕಾಚಾರಡು ನಡತೊಂದಿತ್ತು. ಪಗ್ಗು ತಿಂಗಳು ಅಕೇರಿ ಅವೊಂದುಂಡು. ಗುರುವಾರ ಬೇಸಿಯ ತಿಂಗಳು ಶುರು ಆಪುಡು. ಬೇಸಿಯ 10 ಪೋಪುನಾನಿ ಪತ್ತನಾಚಿಕ್ ದೈವಾರಾಧನೆ ನಡಪುನ ನೇಮ ನೆರಿ ಧರ್ಮ ನೇಮ ಸೇರಂಚ ವರ್ಷದ ಮಾತಾ ಸೇವೆಲು ಅಕೇರಿ ಆಪುಂಡು. ಜುಮಾದಿ ದೈವ ತುಳುನಾಡ ಕಾರ್ಣಿಕೋದ ಸತ್ತೆಲಡು ಉಂಜಿ ರಾಜನ್ ದೈವ ಆದ ಕಾಂತೇರಿ ಜುಮಾದಿ, ಸಾರಾಳ ಜುಮಾದಿ, ಕಳರಿ ಜುಮಾದಿ, ಧೋಮ್ರ ಜುಮಾದಿ, ಮರ್ಲು ಜುಮಾದಿ, ಪಡ್ಡೈ ಜುಮಾದಿ, ಕೊಂಬ್ಳೆಸೀಮೆ ಜುಮಾದಿ ಇಂಚ ಬೇತೆ ಬೇತೆ ಸ್ವರೂಪಲೆಡು ಆರಾಧನೆ ಪಡೆಯೊಂದು ಬೈತಂಡು. ಕಾಂತೇರಿ ಜುಮಾದಿ ಸಾನುಲೆಡು ಪುದರ್ ಪೋಯಿನ ಬಜಪೆ ನೆಲ್ಲಿದಡಿ ಕಾಂತೇರಿ ಧೂಮಾವತಿ ದೈವಸ್ಥಾನಡು ಅಂಗಾರೆ ವರ್ಷದ ಬಂಡಿ ನೇಮ ಅಟ್ಟನೆ ಆದಿತ್ತಡು. ರಾತ್ರಿ ಕಾಂತೇರಿ ಜುಮಾದಿ ಬಂಟ ದೈವಲಿನ ಗಗ್ಗರ ತೆಚ್ಚಿ ನೇಮ ಅಣಿಕಟ್ಟದ ನೇಮ ಆದ ಅಕೇರಿಕ್ ಬಂಡಿ ನೇಮ ನಡೆತಂಡು. ಬಜಪೆ ಗ್ರಾಮದ ಭಕ್ತರು ಊರ ಭಕ್ತರು ನೆಲ್ಲಿದಡಿ ಕಾಂತೇರಿ ಧೂಮಾವತಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಶಮಿತ್ ರೈ ಗುಂಡು ಬೊಟ್ಟು ಗುತ್ತು ಪೊಕ್ಕ ಸಮಿತಿ ಸದಸ್ಯರು ನೇಮ ತೂತು ದೈವಲಿನ ಇಂಬುನಟ್ಟೊಂದು ಬೋಲ್ಯದ್ದೆ ತೊಂಡೆರು.
ಇಡಗಿನ ತತ್ತಲು ಸುದ್ದಿಲ ಮುಗಿನ ನನ್ನಲಾತ ಸುದ್ದಿಗಾದದ್ದು ಒಂದು ಪ್ಲೇ ನಮಗುಳ ನ್ಯೂಸ್ 24/7.